ಮಹಿಳೆಯೊಬ್ಬಳು ಮೊಬೈಲ್ ಹಿಡಿದುಕೊಂಡು ನಿಂತಿದ್ದಾಗ ಏಕಾಏಕಿ ಕೋತಿಯೊಂದು ಆಕೆಯ ಕೈಯಲ್ಲಿದ್ದ ಮೊಬೈಲನ್ನು ಕಸಿದುಕೊಂಡ ಘಟನೆ ಗುಜರಾತ್ನಲ್ಲಿ ನಡೆದಿದೆ. ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಮೊಬೈಲನ್ನು ಒಂದು ಬದಿಯಲ್ಲಿ ಹಿಡಿದು ಕೋತಿ ಸ್ಕ್ರೀನ್ನೊಂದಿಗೆ ಆಟವಾಡ್ತಾ ಇದ್ದು ಮೊಬೈಲ್ ಬಳಕೆಯನ್ನ ತಿಳಿದುಕೊಳ್ಳಲು ಯತ್ನಿಸ್ತಾ ಇರುವಂತೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ. ಒಂದು ಹಂತದಲ್ಲಿ ಸೆಲ್ಫಿ ತೆಗೆಯುವಂತೆ ಕಂಡುಬಂದಿದ್ದು ಗುಂಪಿನಲ್ಲಿದ್ದ ಇತರ ಕೋತಿಯು ಕೂಡ ಮೊಬೈಲ್ ಅನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಮೊಬೈಲ್ ಹಿಡಿದ ಕೋತಿ ಮಾತ್ರ ಮೊಬೈಲ್ ಕೊಡಲು ನಿರಾಕರಿಸಿದೆ. ಇನ್ನು ಈ ಎಲ್ಲ ದೃಶ್ಯವನ್ನ ಸ್ಥಳದಲ್ಲಿದ್ದವರು ಸೆರೆ ಹಿಡಿದಿದ್ದು ಈ ವಿಡಿಯೋ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. दिल्ली पब्लिक भेड़ी दे जी